ಸರ್, ಈಗ 15ರ ನಂತರ ಪುನಃ ಲಾಕ್ಡೌನ್ ಆಗ್ತದೆ ಅಂತೇಳಿ ಜನ ಹೆದರ್ತಾ ಇದ್ದಾರೆ. ಅದರ ಬಗ್ಗೆ ಏನಾದರೂ ಈಗ ನಮಗೆ ಈ ಕೋವಿಡನ್ನು ನಿಯಂತ್ರಣ ಮಾಡೋದು ಒಂದು ಆರೋಗ್ಯ ಇಲಾಖೆಯ ಜವಾಬ್ದಾರಿ. ಜೊತೆಯಲ್ಲಿ ನಾವು ಕೂಡ ಸಾರ್ವಜನಿಕರು ಕೂಡ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕಾದಂಥ ಜವಾಬ್ದಾರಿ ಇದೆ ನಮಗೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ಸೇರಿದಂತೆ ಕೊರೋನಾ ನಿಯಂತ್ರಣಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮತ್ತು ಸಮಾಜ ಒಟ್ಟಾಗಿ ಮಾಡಬೇಕು ಅಂತ ಅನಿಸುತ್ತೆ. ಲಾಕ್ಡೌನನ್ನು ನಿಯಮಗಳನ್ನು ಮೀರಿ ನಾವು ಕೆಲವು ಸಾರಿ ದಕ್ಷಿಣ ಕನ್ನಡದಲ್ಲಿ ಜನರಿಗೆ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೆ ಆದಷ್ಟು ಜವಾಬ್ದಾರಿಯಿಂದ ನಾವು ಲಾಕ್ಡೌನ್ ಸೆಟ್ಲ್ ಮಾಡಿದ್ದು ಹೌದು. ಈಗ ಪರಿಸ್ಥಿತಿ ಏನಿದೆ, 1%, 1.25% ಇರುವಂಥದ್ದು 2-2.5%ಗೆ ಬರುತ್ತೆ, ಒಂದ್ಸರಿ 3%ಗೆ ಮುಟ್ಟಿದಂಥ ಭಾವನೆಗಳಿದೆ. ಅಂಥ ಸಂದರ್ಭದಲ್ಲಿ ವೀಕೆಂಡಿಗೆ ಲಾಕ್ಡೌನ್ ಮಾಡುವಂಥ ಕೆಲಸಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಸರ್ಕಾರ ನಿರ್ದೇಶನದ ಮೇಲೆ ಮಾಡಿದ್ದಾರೆ. ಈಗ ಮತ್ತೆ ಅದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ. ಇದು ಹೆಚ್ಚಾದರೆ ಮತ್ತೆ ಲಾಕ್ಡೌನ್ ಆಗುವಂಥ ಅಪಾಯಗಳಿದೆ. ಹಾಗೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೇವೆ. ನಾವು ನಿಯಂತ್ರಣ ಮಾಡ್ತೇವೆ. ಸಚಿವ ಸಂಪುಟದ ಪ್ರಮಾಣ ವಚನ ಸ್ವೀಕರಿಸಿ ನಾನು ಊರಿಗೆ ಬರ್ತಾ ಇರುವಾಗಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮ ಖಾತಾ ಹಂಚಿಕೆಯನ್ನು, ಇಲಾಖೆಗಳ ಹಂಚಿಕೆಯನ್ನು ಎಲ್ಲ ಮಂತ್ರಿಗಳಿಗೆ ಮಾಡಿದ್ದಾರೆ. ಮಹತ್ವದ ವಿಚಾರ ಅಂತ ಹೇಳಿದರೆ, ಇಲ್ಲಿವರೆಗೆ ಹಿಂದುಳಿದ ವರ್ಗದ ಇಲಾಖೆಯ ಬಗ್ಗೆ ನನ್ನ ಜವಾಬ್ದಾರಿ ಇತ್ತು. ಇವತ್ತು ಅದಕ್ಕೆ ಸೇರ್ಪಡೆಯಾಗಿ ಸಮಾಜ ಕಲ್ಯಾಣ ಇಲಾಖೆ ಕೂಡ ನನಗೆ ಜವಾಬ್ದಾರಿಯನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ನನ್ನ ಪಾರ್ಟಿ ಮುಖಂಡರಾಗಿರುವಂಥ ನಳಿನ್ ಕುಮಾರ್ ಅವರು ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ಅತ್ಯಂತ ಚೆನ್ನಾಗಿ ನಿರ್ವಹಿಸಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ. ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿರುವಂಥ ಹಾಸ್ಟೆಲ್ಗಳು, ದೇವರಾಜ ನಿಗಮ ಸೇರಿದಂತೆ ಅನೇಕ ನಿಗಮಗಳಲ್ಲಿರುವಂಥ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ ಹೇಗೆ ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಈಗ ಸಮಾಜ ಕಲ್ಯಾಣ ಇಲಾಖೆ ಬರೋದರಿಂದಾಗಿ ಸಮಾಜದ ಕಟ್ಟಕಡೆಯ ಮನುಷ್ಯರಿಗನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಬೇಕಾದಂಥ ಒಂದು ಅವಕಾಶ ಯಾವುದಾದ್ರೂ ಇಲಾಖೆಯಲ್ಲಿದ್ದರೆ ಅದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಂತ ನನಗನ್ನಿಸುತ್ತೆ. ಅಲ್ಲಿರುವಂಥ ಸರ್ವ ಸಮಸ್ಯೆಗಳು ಮತ್ತು ಅನೇಕ ಸವಲತ್ತುಗಳನ್ನು ಅಧ್ಯಯನ ಮಾಡ್ತಾ ಇದ್ದೇನೆ. ಯಾವ್ಯಾವ ಜನಾಂಗದವರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ, ಅವರ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಏನೇನು ಅವಕಾಶಗಳಿವೆ, ಅಲ್ಲಿರುವಂಥ ಸಂಪನ್ಮೂಲಗಳನ್ನು ಯಾವ ರೀತಿ ಕ್ರೋಢೀಕರಿಸಿ ಮತ್ತು ಆ ಕೊನೆಯ ಮನುಷ್ಯರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಏನೇನು ಯೋಚನೆ ಮಾಡ್ಬೋದು, ಅಲ್ಲಿರುವಂಥ ಹಾಸ್ಟೆಲ್ಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು, ಆ ಇಲಾಖೆಯ ಒಟ್ಟು ಇಲಾಖೆಯಲ್ಲಿರುವಂಥ ಒಟ್ಟು ಸವಲತ್ತುಗಳನ್ನು ಯೋಚನೆ ಮಾಡಿ ಬಡವರ ಕಲ್ಯಾಣವನ್ನು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಒದಗಿಸ್ಬೋದು, ಇದೆಲ್ಲವನ್ನು ಯೋಚನೆ ಮಾಡಿ ಇನ್ನೊಂದು ವಾರದೊಳಗೆ ಅದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದ್ದೇನೆ. ಈ ಎರಡು ಮುಖ್ಯ ಇಲಾಖೆಯನ್ನು, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಈ ಸರ್ಕಾರದ ಬಹುದೊಡ್ಡ ಇಲಾಖೆಗಳಲ್ಲಿ ಇವೆರಡು ಇಲಾಖೆ ಮತ್ತು ಕೆಲಸ ಮಾಡಬಹುದಾದಂಥ ಇಲಾಖೆ, ಬಡವರ ಮಧ್ಯೆ ದುಡಿಬಹುದಾದಂಥ ಒಂದು ಅವಕಾಶಗಳು ಕೊಡುವಂಥ ಒಂದು ಇಲಾಖೆ, ಈ ಎರಡೂ ಇಲಾಖೆಯನ್ನು ನನಗೆ ಕೊಟ್ಟು ನನ್ನ ಮೇಲೆ ವಿಶ್ವಾಸ ಇರಿಸಿದ್ದಕ್ಕೋಸ್ಕರ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರಿಗೆ, ನನ್ನ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಅವರಿಗೆ, ಕೇಂದ್ರದ ಎಲ್ಲ ನನ್ನ ನಾಯಕರಿಗೆ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ನಿಮಗೆ ಗ್ರಾಮೀಣಾಭಿವೃದ್ಧಿ ಮೇಲೆ ಆಸಕ್ತಿ ಇತ್ತು ಅಲ್ಲ, ಸಾಮಾನ್ಯವಾಗಿ ಅನೇಕರಿಗೆ ಅವರವರ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದು ಬೇಕು ಅಂತ ಅನಿಸುತ್ತೆ. ಅದೇನು ಯಾರ್ದು ತಪ್ಪಲ್ಲ. ಗ್ರಾಮೀಣಾಭಿವೃದ್ಧಿ ಬಗ್ಗೆ ಅನೇಕರು ನನಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು, ನೀವು ಗ್ರಾಮೀಣಾಭಿವೃದ್ಧಿ ತಗೊಳ್ಳಿ ಅಂತೇಳಿ. ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ನನಗಿಂತ ಹಿರಿಯರಿದ್ದಾರೆ, ಈಶ್ವರಪ್ಪನಂತ ತುಂಬ ಸಾರ್ವಜನಿಕ ಜೀವನದಲ್ಲಿ ಅನುಭವಗಳಿದ್ದಾರೆ, ಹಿಂದೆ ಖಾತೆಯನ್ನು ನಿರ್ವಹಣೆ ಮಾಡಿದಂಥ ಅನುಭವಗಳು ಅವರಿಗಿದೆ, ಅವರು ಅದೇ ಖಾತೆಯನ್ನು ಮುಂದುವರಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿಯಲ್ಲಿ ಏನಾದರೂ ಕೆಲಸ ಆಗಬೇಕು ಅಂತ ನಮಗೆ ಆ ಲೋಕಲ್ ಬಾಡಿಯಿಂದ ಬಂದು ನಮ್ಗೆ ಅನಿಸಿದರೆ ಈಶ್ವರಪ್ಪನವ್ರ ಮೂಲಕ ಅದನ್ನೆಲ್ಲವನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶಗಳು ನಮಗಿದೆ. ಭಾಳ ಹಿರಿಯರಾಗಿದ್ದರಿಂದ ಅವರು ಮುಂದುವರಿಯಲಿ, ಅವ್ರ ಜೊತೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ಈಗ ನಿಮಗೆ ಅಂದರೆ ಈಗ ಇದು ಬ್ಯಾಕ್ವರ್ಡ್ ಕ್ಲಾಸ್ ಒಂದು ಇಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಇತ್ತು ನನ್ನ ಹತ್ರ. ಈಗ ಸಮಾಜ ಕಲ್ಯಾಣ ಅಂದರೆ ನಿಮ್ಮ ಮುಜರಾಯಿ ಬೇರೆಯವರಿಗೆ ಮುಜರಾಯಿ ಶಶಿಕಲಾ ಜೊಲ್ಲೆ ಇದರಲ್ಲೇ ಅಂದರೆ ನಿಮಗೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಇದಾಗಲಿಲ್ವ ಅಂತನಾ ಈ ಚೇಂಜ್ ಏನು ಹೇಗೆ ಈಗ ಯಾವುದಾದ್ರೂ ಒಂದು ಖಾತೆಯನ್ನು ಒಬ್ಬರಿಗೆ ಕೊಟ್ಟಾಗ ಆ ಖಾತೆಯನ್ನು ಅವ್ರಿಗೆ ಕಾಯಂ ಕೊಡಬೇಕಂತ ಏನಿಲ್ಲ. ಈಗಾಗಲೇ ನನಗೆ ಒಂದು ಸರ್ತಿ 2 ಸಾರಿ ನನಗೆ ಮುಜರಾಯಿ ಇಲಾಖೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶಗಳಾಗಿತ್ತು. ನಾನು ಕೂಡ ಅದರಲ್ಲಿ ಸ್ವಲ್ಪ ಕೆಲಸಗಳನ್ನು ನನ್ನ ಮಿತಿಯೊಳಗೆ ಕೆಲಸಗಳನ್ನು ಮಾಡಿದ್ದೆ. ಈಗ ಈ ಸಮಾಜ ಕಲ್ಯಾಣ ಖಾತೆ ಇದೆಯಲ್ಲ, ಈ ಖಾತೆ ಬಹುತೇಕ ನನಗನ್ನಿಸುತ್ತೆ ರಾಜ್ಯ ಸರ್ಕಾರದ ವ್ಯಾಪ್ತಿಯೊಳಗೆ ಬಹುದೊಡ್ಡ ಖಾತೆ ಮತ್ತು ಮಹತ್ವದ ಖಾತೆ, ತುಂಬ ಸಂಪನ್ಮೂಲಗಳನ್ನು ಇಟ್ಟುಕೊಂಡಿರುವಂಥ ಖಾತೆ ಮತ್ತು ಸಮಾಜದ ಕೊನೆಯ ಮನುಷ್ಯನಿಗೆ ಸಾಮಾಜಿಕ ನ್ಯಾಯ ಕೊಡಬಲ್ಲ, ಅವನನ್ನು ಮುಖ್ಯವಾಹಿನಿಗೆ ತರಬಲ್ಲ, ಸರ್ವ ಮೂಲಭೂತ ಸೌಕರ್ಯಗಳನ್ನು ಅವನಿಗೆ ಕೊಡಬಲ್ಲ ಯಾವುದಾದ್ರೂ ಒಂದು ಇಲಾಖೆ ಅತ್ಯಂತ ಅಗತ್ಯ ಇದ್ದರೆ ಅದು ಸಮಾಜ ಕಲ್ಯಾಣ ಇಲಾಖೆ ಅಂತ ಅನಿಸುತ್ತೆ. ಇಂಥ ದೊಡ್ಡ ಖಾತೆಯನ್ನು ಕೊಡಿದಾಗ ಮಧ್ಯದನ್ನು ಪೂರ್ತಿ ಇಡಿ ಅಂತ ಹೇಳಿಕ್ಕೆ ನಾವು ಬರೋದಿಲ್ಲ. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗ ಒಟ್ಟು ಕೊಟ್ಟರೆ ಬಹುದೊಡ್ಡ ಖಾತೆ ಆಗಿರುತ್ತೆ. ಆ ಖಾತೆಯನ್ನು ಒಂದು ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿ ನನಗೆ ದಯಪಾಲಿಸಿದೆ. ಭಾಳ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿದ್ದೇನೆ. ಶಶಿಕಲಾ ಜೊಲ್ಲೆ ಅವರು ಧಾರ್ಮಿಕ ಇಲಾಖೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಆಸೆ ಇದೆ ನನಗೆ. ನನ್ನ ಅನುಭವಗಳನ್ನು ಅವ್ರ ಜೊತೆ ಹಂಚಿಕೊಳ್ತೇನೆ.